ರಾತ್ರಿಯಲ್ಲಿ ಪದೇ ಪದೇ ಕೆಮ್ಮಿನಿಂದ ನಿದ್ದೆ ಬರುತ್ತಾ ಇಲ್ಲವೇ? ಎದೆಯಲ್ಲಿ ಬಿಗಿತ ಉಂಟಾಗುತ್ತಿದೆಯೇ? ಉಸಿರಾಟದ ತೊಂದರೆ ಇದೆಯೇ? ಮಾತನಾಡಲು ತೊಂದರೆ ಆಗುತ್ತಿದೆಯೇ? ಆತಂಕ ಅಥವಾ ಗಾಬರಿ ಆಗುತ್ತಿದೆಯೇ? ಆಯಾಸ, ಎದೆ ನೋವು, ತ್ವರಿತ ಉಸಿರಾಟ ಆಗದಿದ್ದಾಗ ಇದು ಅಸ್ತಮಾ ಎಂದು ನೀವು ತಿಳಿಯಲೇಬೇಕು. ಅಸ್ತಮಾದಿಂದ ಹೃದಯಾಘಾತ ಆಗುವ ಸಂಭವ ಇರುತ್ತದೆ. ಅಸ್ತಮಾದಿಂದ ಕ್ಯಾನ್ಸರ್ ಕೂಡ ಆಗುವ ಸಂಭವ ಇರುತ್ತದೆ. ಇದನ್ನ ನೆಗ್ಲೆಕ್ಟ್ ಮಾಡಬೇಡಿ, ಇದನ್ನ ನಿರ್ಲಕ್ಷ್ಯ ಮಾಡಬೇಡಿ. ಹಾಗಾದ್ರೆ ಅಸ್ತಮಾ ಯಾಕೆ ಬರುತ್ತದೆ? ಅಸ್ತಮಾ ಬಂದಾಗ ಏನೆಲ್ಲ ಆಗುತ್ತದೆ? ಅಸ್ತಮಾಗೆ ಪರಿಹಾರಗಳೇನು? ಈ ಎಲ್ಲ ಮಾಹಿತಿಯನ್ನ ತಿಳಿಯಬೇಕೆಂದ್ರೆ ಇವತ್ತಿನ ಈ ವಿಡಿಯೋನ ಕೊನೆವರೆಗೂ ನೋಡಲೇಬೇಕು. ಅಸ್ತಮಾ ಅಂದ್ರೆ ಇದೊಂದು ಕ್ರೋನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ. ಬೇಸಿಕಲಿ ಏನಾಗುತ್ತೆ ಅಂತಂದ್ರೆ ನಮ್ಮ ಶ್ವಾಸಕೋಶ ಅಲ್ಲಿ ಒಂದು ಅಬ್ಸ್ಟ್ರಕ್ಷನ್ ಅಂತ ಬರುತ್ತೆ. ಈ ಉಸಿರಾಡಬೇಕಿದ್ರೆ ಏನೋ ಒಂದು ಮಧ್ಯದಲ್ಲಿ ಏನೋ ಕಟ್ಕೊಂಡಂಗೆ ಉಸಿರಾಡಕ್ಕೆ ಕ್ಲೀನ್ ಆಗದಿರೋ ತರ ಈ ತರ ಆಗುತ್ತೆ. ಇದನ್ನ ಅಬ್ಸ್ಟ್ರಕ್ಷನ್ ಅಂತ ಕರಿತೀವಿ. ಇದು ಕ್ರೋನಿಕ್ ಆಗಿ ತುಂಬಾ ದಿನದಿಂದ ಆಗ್ತಿರೋದಕ್ಕೆ ಕ್ರೋನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್. ಪಲ್ಮನರಿ ಅಂತಂದ್ರೆ ಲಂಗ್ಸ್ ರಿಲೇಟೆಡ್. ಸೊ ಲಂಗ್ಸ್ ರಿಲೇಟೆಡ್ ಆಗಿರುವಂತ ತುಂಬಾ ದಿನದಿಂದ ನಡೀತಿರುವಂತ ಅಬ್ಸ್ಟ್ರಕ್ಷನ್ ಇರುವಂತ ಡಿಸೀಸ್ ಇದನ್ನ ನಾವು ಅಸ್ತಮಾ ಸಿಒಪಿಡಿ ಅಂತ ನಾವು ಅಲ್ಲಿ ಕ್ಲಾಸಿಫೈ ಮಾಡ್ತೀವಿ. ಸೊ ಇದ್ರಲ್ಲಿ ಏನಾಗುತ್ತೆ ಬೇಸಿಕಲಿ ಅಂತಂದ್ರೆ ಉಸಿರಾಡ್ಬೇಕಿದ್ರೆ ಇನ್ಫ್ಯಾಕ್ಟ್ ನಾವು ಎಕ್ಸೇಲ್ ಮಾಡ್ಬೇಕಿದ್ರೆ ಅಂದ್ರೆ ಉಸಿರು ತಗೊಂಡಿರ್ತೀವಿ, ವಾಪಸ್ ನಾವು ಉಸಿರನ್ನ ಬಿಡಬೇಕಿದ್ರೆ ತುಂಬಾ ಕಷ್ಟ ಅಂತ ಅನ್ಸುತ್ತೆ. ಸ್ವಲ್ಪ ಸೌಂಡ್ ಬರ್ತಾ ಇರ್ಬೋದು, ಅಥವಾ ನಮಗೆ ಏನೋ ಎದೆ ಗಟ್ಟಿಯಾದಂಗೆ ಅನಿಸ್ತಾ ಇರ್ಬೋದು, ಅಥವಾ ಉಸಿರನ್ನ ಮತ್ತೆ ಮತ್ತೆ ಚಿಕ್ಕದಾಗಿ ಜಾಸ್ತಿ ಸಲ ತಗೊಬೇಕು ಆಗ್ತಾ ಇರ್ಬೋದು. ಇದು ಕಿಡ್ನಿ ಅಂತ ಹೇಳ್ತೀವಿ. ಅಥವಾ ಎದೆ ಬಡಿತ ಸ್ವಲ್ಪ ಜಾಸ್ತಿ ಆಗ್ಬೋದು. ಅದು ಕೆಲವರಿಗೆ ಏನಾಗುತ್ತೆ, ಕೆಮ್ಮು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದೇ ಸಲ ವಿಪರೀತವಾಗಿ ಕೆಮ್ಮು ಬರಕ್ ಸ್ಟಾರ್ಟ್ ಆಗುತ್ತೆ. ಇದು ಬೇಸಿಕಲಿ ಏನಕ್ಕಾಗುತ್ತೆ ಅಂತಂದ್ರೆ ಅಲರ್ಜಿ ರಿಲೇಟೆಡ್. ಯೂಶುವಲಿ ಅಲರ್ಜಿ ಇರುವಂತವ್ರಿಗೆ ಇದು ಜಾಸ್ತಿ ಕಾಣಿಸ್ಕೊಳುತ್ತೆ. ಜೆನೆಟಿಕ್ಸ್, ತಂದೆ ತಾಯಿಗೆ ಯಾರಿಗಾದ್ರು ಅಥವಾ ಸಿಬ್ಲಿಂಗ್ಸ್ ಮನೆಯಲ್ಲಿ ಯಾರಿಗಾದ್ರು ಬೇರೆ ಅವ್ರಿಗೆ ಈ ತರ ಪ್ರಾಬ್ಲಮ್ಸ್ ಇದೆ ಅಂತಂದ್ರೆ ಕಾಣಿಸ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಸ್ತಮಾ. ಸೊ ಬೇಸಿಕಲಿ ನಾನು ಹೇಳ್ಬೇಕು ಅಂದ್ರೆ ಇದೊಂದು ಇನ್ಫ್ಲಮೇಟರಿ ಡಿಸೀಸ್. ಇನ್ಫ್ಲಮೇಟರಿ ಅಂತಂದ್ರೆ ಏನು ನಮ್ಮ ದೇಹ ಒಂದು ಹೊರಗಡೆಯಿಂದ ಏನೋ ಒಂದು ಆಂಟಿಜನ್ ಅಥವಾ ಒಂದು ಹೊರಗಡೆನೆ ಏನಾದ್ರು ಒಂದು ವಸ್ತು ಬಂದಾಗ ಅದಕ್ಕೆ ಯಾವ ತರ ರಿಯಾಕ್ಟ್ ಮಾಡುತ್ತೆ, ಅದು ಜಾಸ್ತಿ ಆಗ್ಬಿಟ್ಟು ಈ ಅಸ್ತಮಾ ಅನ್ನೋ ಡಿಸೀಸ್ ಅನ್ನ ನಾವು ನೋಡ್ಬೋದು. ಈ ಅಸ್ತಮಾ ಅನ್ನೋದು ಏನು ಬರೀ ಏನಾದ್ರೂ ಒಂದು ಏಜ್ ಏನಾದ್ರೂ ಇದೆಯಾ? ಅದು ಏನಾದ್ರು ಚಿಕ್ಕ ಮಕ್ಕಳಾಗ್ಲಿ ಅಥವಾ ವಯಸ್ಸಾಗ್ಲಿ ಅಥವಾ ಅದಕ್ಕೆ ಒಂದು ಎನ್ವೈರನ್ಮೆಂಟ್ ಏನಾದ್ರೂ ಇದೆಯಾ? ಸರ್, ಡೆಫಿನೆಟ್ಲಿ ಎಲ್ಲಾ ಡಿಸೀಸ್ ಎನ್ವೈರನ್ಮೆಂಟ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವ ಎನ್ವೈರನ್ಮೆಂಟ್ ಅಲ್ಲಿ ನಾವು ಇರ್ತೀವಿ ಅದು ತುಂಬಾನೇ ಮ್ಯಾಟರ್ ಆಗುತ್ತೆ. ಯಾವ ಏಜ್ ಅಲ್ಲಿ ನಮ್ಗೆ ಕಾಣಿಸ್ಕೊಳ್ಳುತ್ತೆ, ಅಥವಾ ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ಮಕ್ಕಳಿಗೆ ಬರುತ್ತೆ, ಮಕ್ಳಿಗೆ ಬರಲ್ಲ, ಅಥವಾ ದೊಡ್ಡವ್ರಿಗೆ ಬರಲ್ಲ, ಆ ತರ ಏನಿಲ್ಲ. ಇನ್ಫ್ಯಾಕ್ಟ್ 18 ವಯಸ್ಸುಗಳ ಒಳಗಡೆ ಈ ಹುಡುಗರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಆಲ್ಮೋಸ್ಟ್ 2:1 ರೇಷಿಯೋ. 2 ಹುಡುಗರಲ್ಲಿ ಕಾಣಿಸ್ಕೊಂಡ್ರೆ ಒಂದು ಹುಡುಗಿಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಅಂದ್ರೆ ಆ ತರ ಅಂದ್ರೆ ಹುಡುಗರಲ್ಲಿ ಜಾಸ್ತಿ ಇರುತ್ತೆ, ಹುಡುಗಿರಲ್ಲಿ ಕಮ್ಮಿ ಇರುತ್ತೆ. 18 ಆದ ನಂತರ ಆಲ್ಮೋಸ್ಟ್ ಅಡಲ್ಟ್ಸ್ ಏಜ್ ಬಂದಾಗ ಆ ಟೈಮ್ ಅಲ್ಲಿ ಹುಡುಗರು ಮತ್ತೆ ಹುಡುಗಿರಿಗೆ ಆಲ್ಮೋಸ್ಟ್ ಸೇಮ್ ಏಜ್ ಅಲ್ಲೇ ಇರುತ್ತೆ. 40 ಏಜ್ ಆದ ನಂತರ ಹೆಂಗಸರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಇದು. ಸೊ ಯಾವ್ದೇ ರಿಲೇಟೆಡ್ ಹುಡುಗರಿಗಷ್ಟೇ, ಗಂಡಸರಿಗಷ್ಟೇ ಅಥವಾ ಹುಡುಗಿರಿಗಷ್ಟೇ ಆ ತರ ಏನಿಲ್ಲ, ಎಲ್ಲಾ ವಯಸ್ಸರಲ್ಲೂ ಕಾಣಿಸ್ಕೊಳ್ಳುತ್ತೆ. ಬಟ್ ನಾನು ಹೇಳಿದ ಫ್ಯಾಕ್ಟರ್ಸ್ ಅಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಇರ್ತವೆ, ಏಜ್ ರಿಲೇಟೆಡ್ ವೇರಿಯೇಷನ್ಸ್ ಇರ್ತವೆ. ಅಂದ್ರೆ ಇದು ಯಾವ ತರ ವಾತಾವರಣಕ್ಕೆ ಜಾಸ್ತಿ ಈ ಒಂದು ಕಾಯಿಲೆ ಬರುತ್ತೆ? ಸರ್, ಇದು ಬೇಸಿಕಲಿ ಎನ್ವೈರನ್ಮೆಂಟ್. ನಾನು ಹೇಳಿದೆ ನಿಮ್ಗೆ ಎನ್ವೈರನ್ಮೆಂಟ್ ರಿಲೇಟೆಡ್ ತುಂಬಾನೇ ಇಂಪ್ಯಾಕ್ಟ್ ಇದೆ ಇದರಲ್ಲಿ. ಎನ್ವೈರನ್ಮೆಂಟ್ ನಾವು ಇರುವಂತ, ಇವಾಗ ಫಾರ್ ಎಕ್ಸಾಂಪಲ್ ಯಾರಿಗೋ ಒಬ್ರಿಗೆ ಅಸ್ತಮಾ ಇರುತ್ತೆ, ಅವ್ರು ಆಲ್ರೆಡಿ ಯಾವ್ದೋ ಒಂದು ಕೋಲ್ಡ್ ಪ್ರದೇಶಕ್ಕೆ ಹೋಗ್ತಾರೆ, ಯಾವ್ದೋ ನಾರ್ತ್ ಈಸ್ಟ್ ಗೆಲ್ಲೋ ಟ್ರಿಪ್ ಹೋಗಿರ್ತಾರೆ, ಟ್ರೆಕ್ಕಿಂಗ್ ಅಂತ ಹೋಗಿರ್ತಾರೆ. ಒಂದೇ ಸಲಕ್ಕೆ ಅವ್ರಿಗೆ ಇದೆಲ್ಲ ಕಾಣಿಸ್ಕೊಳ್ಳುತ್ತೆ. ಈ ಉಸಿರಾಟ ತೊಂದ್ರೆ ಅವ್ರಿಗೆ ಯಾವ ಮುಂಚೆ ಒಂದ್ಸಲ ಕಾಣಿಸ್ಕೊಂಡಿರುತ್ತೆ, ಅದು ಜಾಸ್ತಿ ಆಗ್ಬಿಟ್ಟು ಕಾಣಿಸ್ಕೊಳ್ಳಿಕ್ ಸ್ಟಾರ್ಟ್ ಆಗುತ್ತೆ. ಉಸಿರಾಡಕ್ ಕಷ್ಟ ಆಗ್ಬೋದು, ಅಥವಾ ಏನೋ ಕಟ್ಕೊಂಡಂಗ ಆಗ್ಬೋದು, ಇನ್ನ ಏನೋ ಮಾತಾಡಕ್ಕೆ ಆಗಲ್ಲ, ಆ ತರ ಆಗ್ಬಿಡುತ್ತೆ. ಸೊ ಇದೆಲ್ಲ ಕೋಲ್ಡ್ ಎನ್ವೈರನ್ಮೆಂಟ್ ಅಲ್ಲಿ ಜಾಸ್ತಿ ಆಗ್ಬಿಟ್ಟು ನಮ್ಗೆ ಅಂದ್ರೆ ಎದ್ ಕಾಣಿಸುತ್ತೆ. ಆಲ್ರೆಡಿ ಇರೋರ್ಗೆ ಎದ್ ಕಾಣಿಸುತ್ತೆ ಕೋಲ್ಡ್ ಎನ್ವೈರನ್ಮೆಂಟ್. ಮತ್ತೆ ಈ ಸ್ಮೋಕ್, ಆಲ್ರೆಡಿ ಸಿಗರೇಟ್ ಸ್ಮೋಕ್ ಮಾಡ್ತಿರ್ತಾರೆ, ಅಥವಾ ಸೆಕೆಂಡ್ ಹ್ಯಾಂಡ್ ಸಿಗರೇಟ್ ಸ್ಮೋಕಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಯಾರೋ ಒಬ್ರು ಸ್ಮೋಕ್ ಮಾಡ್ತಿರ್ತಾರೆ, ನಾವು ಆ ಮನೆಯಲ್ಲಿ ಇರ್ತೀವಿ, ಆ ರೂಮ್ ಅಲ್ಲಿ ಇರ್ತೀವಿ. ಸೊ ಈ ತರ ಇದ್ದಾಗ, ಅಥವಾ ಒಂದು ಪೊಲ್ಯೂಟೆಡ್ ಎನ್ವೈರನ್ಮೆಂಟ್, ಒಂದು ಸಿಟಿ ಆಗಿರ್ಬೋದು, ನಾವು ಒಂದು ಪೊಲ್ಯೂಟೆಡ್ ಪ್ರದೇಶದಲ್ಲಿ ಇದ್ದೀವಿ, ಅಥವಾ ನಮಗೆ ಮನೆಯಲ್ಲಿ ಏನಾದ್ರು ಕೆಲಸ ಮಾಡ್ತಾ ಇರ್ತಾರೆ, ಹೊಗೆ, ಈ ಅಡುಗೆ ಮಾಡ್ಬೇಕಿದ್ರೆ ಹೊಗೆ ಬರುತ್ತೆ, ಆ ಹೊಗೆಯಿಂದ ಕೆಲವರಿಗೆ ಒಂದಷ್ಟು ಅಲರ್ಜಿ ಆಗುತ್ತೆ. ಒಂದೇ ಸಲ ಕೆಮ್ಮಕ್ ಸ್ಟಾರ್ಟ್ ಮಾಡ್ತಾರೆ, ಕಂಟಿನ್ಯೂಸ್ ಆಗಿ ಕೆಮ್ಮಕ್ ಸ್ಟಾರ್ಟ್ ಮಾಡ್ತಾರೆ. ಕೆಲವರಿಗೆ ಪೇಂಟ್ ಆಗಲ್ಲ,
ಈ ಪೇಂಟ್, ಈ ಫ್ಯೂಮ್ಸ್ ಎಲ್ಲ ಕೆಲವರಿಗೆ ಇದೆಲ್ಲ ಅಲರ್ಜಿಯನ್ನ ಕೊಡುತ್ತೆ. ಸೊ ಈ ತರ ಎಲ್ಲ ಇದ್ದಾಗ ಕೂಡ ಅವ್ರಿಗೆ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಇದೆಲ್ಲ ಬೇಸಿಕಲಿ ಅಲರ್ಜೆನ್ಸ್, ಒಂದಲ್ಲ ಒಂದು ತರದ ಅಲರ್ಜೆನ್ಸಿ. ಕೆಲವರಿಗೆ ಧೂಳಿಂದ ಆಗುತ್ತೆ, ಈ ಜಾಸ್ತಿ ಮನೆ ಓಡಿಸ್ಬೇಕಿದ್ರೆ ಅಲರ್ಜಿ ಸ್ಟಾರ್ಟ್ ಆಗಿರುತ್ತೆ. ಸೊ ಈ ಅಸ್ತಮ ಏನಾದ್ರು ಇದ್ರೆ ಅದು ಎಕ್ಸಾಸರ್ಬೇಟ್ ಆಗೋ ಚಾನ್ಸಸ್ ಇರ್ತವೆ, ಅಂದ್ರೆ ಜಾಸ್ತಿ ಆಗೋ ಚಾನ್ಸಸ್ ಇರ್ತವೆ ಆ ಟೈಮ್. ನಾನು ಕೇಳಿರೋ ಪ್ರಕಾರ ಈ ಬೆಂಗಳೂರು ಎನ್ವೈರನ್ಮೆಂಟ್ ಏನಿದೆಯಲ್ಲ, ಒಂಥರ ಆಸ್ತಮಾ ಪ್ರೋನ್ ತರ ಅಂತ ಹೇಳ್ತಾರೆ. ಈ ಹೆಚ್ಚಾಗಿ ಹೊರಗಡೆಯಿಂದ ಬರೋರೆಲ್ಲ, ನಾನು ಕೇಳಿರೋ ಪ್ರಕಾರ ಬೆಂಗಳೂರು ಒನ್ ಆಫ್ ದಿ ಸಿಟಿ ವೇರ್ ಆಸ್ತಮಾ ಪೇಷಂಟ್ಸ್ ಆರ್ ಮೋರ್ ಅಂತಾರೆ. ಹೌದು ಏನ್ ಅದಕ್ಕೆ ಕಾರಣ ಇದೆ? ಸರ್, ಬೆಂಗಳೂರು ಒಂದು ಏನು ಅಂತಂದ್ರೆ ಎನ್ವೈರನ್ಮೆಂಟ್. ಬೆಂಗಳೂರು ಎನ್ವೈರನ್ಮೆಂಟ್, ನಾವ್ ಎಷ್ಟೇ ಗ್ರೀನ್ ಸಿಟಿ ಅಥವಾ ನಾವು ಗಾರ್ಡನ್ ಸಿಟಿ ಅಂತ ಹೇಳಿದ್ರು ಬೆಂಗಳೂರಲ್ಲಿರೋ ಪೊಲ್ಯೂಷನ್ ನಮ್ಮ ಹಳ್ಳಿಗಳಿಗಿಂತ ಪೊಲ್ಯೂಷನ್ಗಿಂತ ಜಾಸ್ತಿನೇ ಇದೆ. ಇಲ್ಲಿ ರಿಲೀಸ್ ಆಗುವಂತ ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು ಅಥವಾ ಕಾರ್ಬನ್ ಮೊನಾಕ್ಸೈಡ್ ಈ ವೆಹಿಕಲ್ಸ್ ಇಂದ, ಅಥವಾ ನಾವು ನಾವು ನೋಡ್ತಿರುವಂತ ಸಿಗರೇಟ್ಸ್ ಸ್ಮೋಕಿಂಗ್ ಆಗಿರ್ಬೋದು, ಈ ಈ ಈ- ಈ ಕಂಡೀಷನ್ಸ್ ಬೆಂಗಳೂರಲ್ಲಿ ಜಾಸ್ತಿ ಇದೆ. ಇನ್ಫ್ಯಾಕ್ಟ್ ಮತ್ತೊಂದು ಏನು ಅಂತಂದ್ರೆ ಬೆಂಗಳೂರಲ್ಲಿ ವಾತಾವರಣ ಕೋಲ್ಡ್ ಟೆಂಪರೇಚರ್ ಕೂಡ ಸ್ವಲ್ಪ ಜಾಸ್ತಿ ಬೇರೆ ಕಡೆಗಿಂತ ಕಂಪೇರ್ ಮಾಡಿದ್ರೆ. ಹ್ಮ್. ಫಾರ್ ಎಕ್ಸಾಂಪಲ್ ನಮ್ಮ ಊರು ಮಂಗಳೂರು ಉಡುಪಿಯಲ್ಲಿ ನೋಡಿದ್ರು, ಮಂಗಳೂರು ಉಡುಪಿ ಕಂಪೇರ್ ಮಾಡಿದ್ರೆ ಬೆಂಗಳೂರು ವಾತಾವರಣ ಎಷ್ಟೋ ತಣ್ಣಗಿದೆ ಅಂತ ಅನ್ಸುತ್ತೆ. ಹೌದು. ಸೊ ಇನ್ಫ್ಯಾಕ್ಟ್ ಈ ಡಿಸೆಂಬರ್ ಟೈಮ್ ಅಲ್ಲಿ ಅಥವಾ ನವೆಂಬರ್ ಡಿಸೆಂಬರ್ ಟೈಮ್ ಅಲ್ಲಿ ಈ ವಿಂಟರ್ ಬಂದಾಗ, ಚಳಿಗಾಲ ಬಂದಾಗ ಈ ಅಸ್ತಮ ಇರೋರಿಗೆ ಇನ್ನೂ ಜಾಸ್ತಿ ಕಾಣಿಸ್ಕೊಂಡ್ ಬಿಡುತ್ತೆ. ಅದು ಕೂಡ ರಾತ್ರಿ ಹೊತ್ತಲ್ಲಿ ಒಂದೇ ಸಲ ಕೆಮ್ಮಕ್ ಸ್ಟಾರ್ಟ್ ಮಾಡ್ತಾರೆ, ಅಥವಾ ಬೆಳಿಗ್ಗೆ ಎದ್ದಾಗ ಸ್ವಲ್ಪ ಜಾಸ್ತಿನೇ ಕೆಮ್ಮುವಂಥದ್ದು ಅಥವಾ ಉಸಿರು ಕಟ್ಟದಂಗ ಆಗುವಂಥದ್ದು ಇದೆಲ್ಲ ಕಾಣಿಸ್ಬೋದು. ಈಗ ನಾನ್ ನೋಡಿರೋ ಪ್ರಕಾರ ಹೆಚ್ಚಾಗಿ ಆ ರಾತ್ರಿ ಸಾಯಂಕಾಲ ಮಲಗೋ ಟೈಮ್ಗೆ ಹೆಚ್ಚು ಕೆಮ್ಮು ಜಾಸ್ತಿ ಆಗುತ್ತೆ ಕಂಪೇರ್ ಟು ಬೆಳಿಗ್ಗೆ ಟೈಮಿಗೂ ಅಥವಾ ನೋಡಿದಾಗ. ಅದಕ್ಕೇನಾದ್ರೂ ಒಂದು ಡಿಫ್ರೆನ್ಸ್ ಇದೆಯಾ? ಯಾಕೆ ಸಾಯಂಕಾಲ ಆದಂಗೆ ಮಲ್ಕೊಂಡಾಗ ಮಾತ್ರ ಆಗುತ್ತೆ? ಅವೆಲ್ಲ ಏನ್ ಮಾಡ್ತೀವಿ ಅಂದ್ರೆ ನಾವು ಕೆಮ್ಮು ಜಾಸ್ತಿ ಬರಬಾರ್ದು ಅಂತ ಕುತ್ಕೊಂತೀವಿ, ಬೆಡ್ ಅಲ್ಲೇ ಕುತ್ಕೊಂಡ್ಬಿಡ್ತೀವಿ, ಮಲ್ಕೊಂಡ್ರೆ ಜಾಸ್ತಿ ಬರುತ್ತೆ. ಏನಾದ್ರೂ ಅದಕ್ಕೇನಾದ್ರೂ ಕೋರಿಲೇಷನ್ ಇದೆಯಾ? ಸರ್, ಇವಾಗ ನೀವು ಹೇಳಿದ್ರಲ್ವಾ, ಬೆಡ್ ಅಲ್ಲಿ ಕುತ್ಕೊಂತೀವಿ ಮಲ್ಕೊಂಡಾಗ ಕೆಮ್ಮು ಜಾಸ್ತಿ ಬರುತ್ತೆ ಅಂತ. ಕೆಮ್ಮು ಬರೋದು ಬರೇ ಲಂಗ್ಸ್ ಅಥವಾ ಏನು ಶ್ವಾಸಕೋಶ ರಿಲೇಟೆಡ್ ತೊಂದರೆನ ಮಾತ್ರ ಬರಬೇಕು ಅಂತ ಏನಿಲ್ಲ. ಹಾರ್ಟ್ ರಿಲೇಟೆಡ್ ತೊಂದರೆ ಏನಾದ್ರೂ ಇದ್ರೂ ಕೆಮ್ಮು ಬರ್ಬೋದು, ಅಥವಾ ಹೊಟ್ಟೆ ರಿಲೇಟೆಡ್ ತೊಂದರೆ ಏನಾದ್ರೂ ಇದ್ರೂ ಕೆಮ್ಮು ಬರುವಂತ ಚಾನ್ಸಸ್ ಇರ್ತವೆ. ಸೊ ನೀವು ಹೇಳಿರುವಂತ ಪರ್ಟಿಕ್ಯುಲರ್ ಏನು ಕುತ್ಕೊಂಡಾಗ ನಮ್ಗೆ ಕೆಮ್ಮು ಬರಲ್ಲ, ಮಲ್ಕೊಂಡಾಗ ಅಷ್ಟೇ ಕೆಮ್ಮು ಬರುತ್ತೆ, ಇದು ಮೋಸ್ಟ್ಲಿ ಒಂದು ಹಾರ್ಟ್ ರಿಲೇಟೆಡ್ ಸಿಂಪ್ಟಮ್. ಇದಕ್ಕೆ ಹೌದು, ಇದಕ್ಕೆ ನಾವು ಆರ್ಥೋಪ್ನಿ ಅಂತ ಕರಿತೀವಿ. ರಾತ್ರಿ ಅಷ್ಟೊತ್ತಿಗೆ ನಮ್ಗೆ ಜಾಸ್ತಿ ಕೆಮ್ಮು ಕಾಣಿಸುವಂತದ್ದು, ಪರ್ಟಿಕ್ಯುಲರ್ಲಿ ನೀವು ಈ ಪೋಸ್ಟರ್ ರಿಲೇಟೆಡ್ ಏನ್ ಹೇಳಿದ್ರು, ಇದು ಮೋಸ್ಟ್ಲಿ ಟುವರ್ಡ್ಸ್ ಹಾರ್ಟ್ ರಿಲೇಟೆಡ್ ಸಿಂಪ್ಟಮ್ ಹೋಗುತ್ತೆ. ಬಟ್ ಈ ಅಸ್ತಮಾದ ಪರ್ಟಿಕ್ಯುಲರ್ ಏನು ಅಂತಂದ್ರೆ ಇದ್ರದ್ದು ಒಂದು ಸಿಗ್ನಿಫಿಕೆಂಟ್ ತುಂಬಾ ಸಿಂಪ್ಟಮ್ಯಾಟಿಕ್ ಆಗಿರುವಂತದ್ದು ರಾತ್ರಿ ಟೈಮ್ ಅಲ್ಲಿ, ಯಾವಾಗ ಟೈಮ್ ಐ ಮೀನ್ ಟೆಂಪರೇಚರ್ ಕಮ್ಮಿ ಆಗುತ್ತೆ, ಕೋಲ್ಡ್ ಜಾಸ್ತಿ ಆಗುತ್ತೆ, ಆ ಟೈಮ್ ಅಲ್ಲಿ ನಮಗೆ ಈ ಏನು ಸಿಂಪ್ಟಮ್ಸ್ ಜಾಸ್ತಿ ಎದ್ದು ಕಾಣಿಸುವಂತದ್ದು. ಮತ್ತೆ ಈ ನಮ್ಮ ಬಾಡಿಯಲ್ಲಿ ಆಗುವಂತ ಹಾರ್ಮೋನಲ್ ವೇರಿಯೇಷನ್ಸ್ ಕೂಡ ಬೆಳಿಗ್ಗೆ ಇದ್ದಾಗೇನೆ ರಾತ್ರಿ ಇರಲ್ಲ ಅಥವಾ ಮಧ್ಯರಾತ್ರಿ ಇರಲ್ಲ. ಸೊ ಈ ಹಾರ್ಮೋನಲ್ ವೇರಿಯೇಷನ್ಸ್ ಕೂಡ ಆಗ್ತಿರೋದ್ರಿಂದ ರಾತ್ರಿ ಅಷ್ಟೊತ್ತಿಗೆ ನಮ್ಗೆ ಜಾಸ್ತಿ ಕಾಣಿಸ್ಕೊಳ್ಳುವಂಥದ್ದು. ದಿಸ್ ಇಸ್ ದಿ ಮೇಜರ್ ರೀಸನ್ ಸರ್. ಓಕೆ, ಓಕೆ. ಸೊ ಈಗ ಸಿಂಪ್ಟಮ್ಸ್ ಅಂದ್ರೆ ಈಗ ಯಾವ ತರ, ಈಗ ಅಸ್ತಮಾಗೆ ಯಾವ ತರ ಕೆಮ್ಮು ಬಂದಾಗ ನಮ್ಮ ಯಾವ್ದಾರ ರೋಗಿ ಆಗ್ಲಿ ವ್ಯಕ್ತಿ ಆಗ್ಲಿ ಇದು ಅಸ್ತಮಾಗ್ ಸಂಬಂಧಪಟ್ಟಿದ್ದು, ಅದು ನೀವೇನು ಹೇಳಿದ್ರಿ, ಕೆಮ್ಮು ಬಂದ್ರೆ ಬರೀ ಅಸ್ತಮಾಗ್ ಮಾತ್ರ ಅಲ್ಲ, ಇದು ಹೃದಯಕ್ಕೂ ಸಂಬಂಧಪಟ್ಟಿರ್ಬೋದು ಅಥವಾ ಹೊಟ್ಟೆಗೂ ಸಂಬಂಧಪಟ್ಟಿರೋದು ಅಂತ. ಸೊ ಈಗ ಅಸ್ತಮಾ ಅಂತ ಬಂದಾಗ ಅದನ್ನ ಯಾವ ರೀತಿ ಕಂಡುಹಿಡಿಯೋದು? ಸರ್, ಅಸ್ತಮಾ ಅಂತ ಬಂದಾಗ ನಾವು ಯೂಶುವಲಿ ಇದು ಅಸ್ತಮಾ ಡಯಾಗ್ನೋಸಿಸ್ ಬಂದು ಕ್ಲಿನಿಕಲ್ ಡಯಾಗ್ನೋಸಿಸ್. ಇದ್ರ ಜೊತೆಗೆ ನಮ್ಗೆ ಬೇರೆ ಒಂದಷ್ಟು ಟೆಸ್ಟ್ ಇದಾವೆ. ನೀವು ಇವಾಗ ಶುಗರ್ ಅನ್ನ ಶುಗರ್ ಟೆಸ್ಟ್ ಮಾಡಿದಾಗ 200 ಬಂದಿದೆ, 300 ಬಂದಿದೆ, ಶುಗರ್ ಇದೆ, ಅಥವಾ BP ಚೆಕ್ ಮಾಡಿದಾಗ 200 ಇದೆ, 300 ಇದೆ, BP ಇದೆ ಅಂತ ಹೇಳಿದಂಗೆ ಬ್ಲಡ್ ಅಲ್ಲಿ ಚೆಕ್ ಮಾಡ್ಬಿಟ್ಟು ಅಸ್ತಮಾ ಇದೆ ಅಂತ ಹೇಳುವಂಥದ್ದು ಯಾವ್ದು ಇಲ್ಲ. ನಿಮಗೆ ಇನ್ಫ್ಲಮೇಷನ್ ಇದೆಯಾ, ಬಾಡಿ ಜಾಸ್ತಿ ಯಾವ್ದಕ್ಕಾದ್ರೂ ಹೊರಗಡೆ ಏನಾದ್ರೂ ಅಂಶ ಬಂದಿದೆಯಾ ಅಂತಂದ್ರೆ ಅದಕ್ಕೆ ತುಂಬಾ ಓವರ್ ಆಗಿ ರಿಯಾಕ್ಟ್ ಮಾಡುತ್ತಾ ಅಂತ ನೋಡ್ಕೊಳ್ಳುವಂತ ಕೆಲವು ಪ್ಯಾರಾಮೀಟರ್ಸ್, ಅಂದ್ರೆ ಏನು ಒಂದು ಬ್ಲಡ್ ಅನ್ನ ಚೆಕ್ ಮಾಡ್ಬಿಟ್ಟು ಅದ್ರಲ್ಲಿ ಈ ತರ ಯಾವ್ದು ಹೈಪರ್ ಇನ್ಫ್ಲಮೇಷನ್ ಮಾಡುವಂತ ಯಾವ್ದು ಪ್ಯಾರಾಮೀಟರ್ಸ್ ಇದೆ ಅದನ್ನ ಚೆಕ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇಯೋಸಿನೋಫಿಲ್ ಕೌಂಟ್ ಅಂತ ಹೇಳ್ತೀವಿ, ಒಂದು ಪ್ಯಾರಾಮೀಟರ್ ಇದಾವೆ. IG ಲೆವೆಲ್ಸ್ ಅಂತ ಹೇಳ್ತೀವಿ. ಅಥವಾ ನಾವು ಕೆಮ್ಮು ಬೇಕಿದ್ರೆ ಪರ್ಟಿಕ್ಯುಲರ್ ಆಗಿ ಈಗ ಅಸ್ತಮಾ ಪೇಷಂಟ್ಸ್ ಗಳು ಕೆಮ್ಮು ಬೇಕಿದ್ರೆ ಈ ಸ್ವಲ್ಪ ಪಿಂಕಿಶ್ ತರದ ಕೆಮ್ಮು ಬರುವಂತ ಚಾನ್ಸಸ್. ಇದು ರಕ್ತ ತುಂಬಿರುವಂತದ್ದಲ್ಲ, ರಕ್ತ ಇರುವಂತದ್ದಲ್ಲ, ಬಟ್ ಇದು ಇಯೋಸಿನೋಫಿಲ್ ಇರುವಂತದ್ದು.
ಸೊ ಇದನ್ನ ಮೈಕ್ರೋಸ್ಕೋಪ್ ಅಲ್ಲಿ ಹಾಕಿ ನೋಡಿದಾಗ ಅದ್ರಲ್ಲಿ ಒಂದು ಪರ್ಟಿಕ್ಯುಲರ್ ಪ್ಯಾಟರ್ನ್ ಕಾಣುತ್ತೆ ನಮಗೆ. ಇದರಿಂದ ನೋಡ್ಬಿಟ್ಟು ನಾವು ಡಯಾಗ್ನೋಸಿಸ್ ಮಾಡ್ಬೋದು. ಅಥವಾ ನಾವು ಇದು ನಾನು ಲ್ಯಾಬೊರೇಟರಿ ಡಯಾಗ್ನೋಸಿಸ್ ಹೇಳ್ತಾ ಇದ್ದೀನಿ ನಿಮಗೆ. ಅಥವಾ ಸ್ಪೈರೋಮೆಟ್ರಿ ಅಂತ ಹೇಳ್ತೀವಿ. ಸ್ಪೈರೋಮೆಟ್ರಿ ಅಂತ ಅಂದ್ರೆ ಒಂದು ಬಾಯಿಗೆ ಒಂದು ಊದಕ್ಕೊಂದು ಇದು ಕೊಟ್ಟಿರ್ತಾರೆ, ಇನ್ಸ್ಟ್ರೂಮೆಂಟ್ ಕೊಟ್ಟಿರ್ತಾರೆ, ದೊಡ್ಡದಾಗಿ ಒಂದು ಬೇರೆ ಮೆಷಿನ್ ಇರುತ್ತೆ, ಅದನ್ನ ಹಾಕ್ಬಿಟ್ಟು ಕಂಪ್ಲೀಟ್ ಆಗಿ ಏರ್ ತಕೊಂಡ್ಬಿಟ್ಟು ಆದಷ್ಟು ಬೇಗನ ಅದನ್ನ ಹೊರಗಡೆ ಹಾಕ್ಬೇಕು ಅದರಲ್ಲಿ ಕಂಪ್ಲೀಟ್ ಆಗಿ. ಸೊ ಇದು ಯಾವ ತರ ನಾವು ಹಾಕ್ತಾ ಇದೀವಿ, ಎಷ್ಟು ನಮ್ಮ ಲಂಗ್ ಕೆಪಾಸಿಟಿ ಇದೆ, ಎಷ್ಟು ಫಾಸ್ಟ್ ಆಗಿ ನಾವು ಹಾಕ್ಬೋದು, ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಅದಾದ ನಂತರ ಮತ್ತೊಂದು ಮೆಡಿಸಿನ್ ಕೊಡ್ತಾರೆ. ಮೆಡಿಸಿನ್ ಕೊಟ್ಟಾದ ನಂತರ ಅದ್ರಲ್ಲಿ ಇಂಪ್ರೂವ್ಮೆಂಟ್ ಕಾಣಿಸುತ್ತೋ ಇಲ್ಲೋ ಅಂತ ಚೆಕ್ ಮಾಡ್ತಾರೆ. ಇದು ಇಂಪ್ರೂವ್ಮೆಂಟ್ ಕಾಣಿಸಿದೆ ಅಂತಂದ್ರೆ ಅದು ಆ ಕಂಪ್ಲೀಟ್ ಯಾವ ತರ ಇಂಪ್ರೂವ್ಮೆಂಟ್ಸ್ ಇದಾವೆ, ಎಷ್ಟು ಇಂಪ್ರೂವ್ಮೆಂಟ್ಸ್ ಇದಾವೆ, ಇದು ಎಷ್ಟು ಮಟ್ಟಿಗೆ ನಮ್ಗೆ ಈ ಫಂಕ್ಷನ್ಸ್ ಎಲ್ಲ ನಮ್ಮ ಹೃದಯ ಶ್ವಾಸಕೋಶ ಫಂಕ್ಷನ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಆಗಿದೆ, ಇದನ್ನೆಲ್ಲ ನೋಡ್ಬಿಟ್ಟು ಅಸ್ತಮದ ಡಯಾಗ್ನೋಸಿಸ್ ಮಾಡ್ತಾರೆ. ಸೊ ಅಸ್ತಮ ಏನು ಅಂತಂದ್ರೆ ಇದು ರಿವರ್ಸಿಬಲ್, ಇನ್ನೊಂದು ಏನು ಅಂತಂದ್ರೆ ರಿವರ್ಸಿಬಲ್. ಸೊ ಇದು ಸಿಒಪಿಡಿ ಅಂತ ಇನ್ನೊಂದು ಬರ್ತವೆ, ಅದು ಇರಿವರ್ಸಿಬಲ್ ಚೇಂಜಸ್ ಆಗಿರ್ತವೆ. ಬಟ್ ಅಸ್ತಮಾ ಚೇಂಜಸ್ ಏನಾಗಿರುತ್ತೆ, ಇದು ರಿವರ್ಸಿಬಲ್ ಚೇಂಜಸ್. ಏನು ಉಸಿರು ಕಟ್ತಾ ಇರುತ್ತೆ ಅದನ್ನ ಮೆಡಿಸಿನ್ ಕೊಟ್ರೆ ಅದು ವಾಪಸ್ ರಿವರ್ಸ್ ಆಗುತ್ತೆ, ಏನು ಸಿಂಪ್ಟಮ್ ರಿವರ್ಸ್ ಆಗುತ್ತೆ. ಮತ್ತೊಂದು ಏನು ಅಂತಂದ್ರೆ ನಾವು ಆಸ್ಕಲ್ಟೇಟ್ ಮಾಡ್ತೀವಿ. ಆಸ್ಕಲ್ಟೇಟ್ ಅಂತಂದ್ರೆ ಸ್ಟೆತ್ ಹಾಕ್ಬಿಟ್ಟು ಎದೆ ಮೇಲೆ ಸ್ಟೆಥೋಸ್ಕೋಪ್ ಅನ್ನ ಹೇಳ್ತೀವಿ. ಆ ಟೈಮ್ ಅಲ್ಲಿ ನಮ್ಗೆ ಪರ್ಟಿಕ್ಯುಲರ್ ಆಗಿ ಒಂದು ಸೌಂಡ್ ಕೇಳುತ್ತೆ, ವೀಸ್ ಅಂತ ಹೇಳ್ತೀವಿ ಅಥವಾ ರಾಂಗ್ ಅಂತ ಹೇಳ್ತೀವಿ. ಸೊ ಇದು ಹೌದು. ಸೊ ಇದು ವೆರಿ ಟಿಪಿಕಲ್ ಆಫ್ ಅಸ್ತಮಾ. ಸೊ ಮೋಸ್ಟ್ ಆಫ್ ದಿ ಡಯಾಗ್ನೋಸಿಸ್ ನಮ್ಮ ಈ ಕ್ಲಿನಿಕಲ್ ಡಯಾಗ್ನೋಸಿಸ್ ಇಂದಾನೆ ಮಾಡ್ಬಿಟ್ಟು ಅದರಿಂದ ನಂತರ ಮೆಡಿಸಿನ್ಸ್ ಅನ್ನ ಯೂಶಲಿ ಸ್ಟಾರ್ಟ್ ಮಾಡ್ತೀವಿ. ಇದನ್ನ ನೆಗ್ಲೆಕ್ಟ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ನೆಗ್ಲೆಕ್ಟ್ ಈಗ ಇರ್ಬೋದು, ಏನೋ ಒಂದು ನೆಗ್ಲೆಕ್ಟ್ ಮಾಡೋಣ, ಮುಂದೆ ನೋಡೋಣ ಅಂತ ಬಿಟ್ರೆ ಯಾವ ಲೆವೆಲ್ ವರೆಗೂ ಹೋಗ್ಬೋದು ಇದು? ಸರ್ ಬಿಟ್ರೆ ಏನಾಗುತ್ತೆ ಅಂತಂದ್ರೆ ನಮ್ಮ ಡೈಲಿ ಏನು ನಾವು ಕೆಲಸ ಮಾಡ್ತಿದೀವಿ ಅದಕ್ಕೆ ಡೆಫಿನೆಟ್ ಆಗಿ ಅದು ಏಟ್ ಬೀಳುತ್ತೆ ನಮ್ಗೆ. ನಾವು ಮಾಡುವಂತ ಕೆಲಸನ ಕರೆಕ್ಟ್ ಆಗಿ ಮಾಡಕ್ಕಾಗಲ್ಲ. ಸ್ವಲ್ಪ ಕೆಲಸ ಮಾಡಿದ್ರೆ ಸುಸ್ತಾಗುವಂಥದ್ದು, ಅಥವಾ ನಮಗೆ ಉಸಿರಾಡಕ್ ಕಷ್ಟ ಆಗುವಂಥದ್ದು, ಅಥವಾ ಒಂದ್ ಸ್ವಲ್ಪ ಭಯ, ಒಂದ್ ಪಾಯಿಂಟ್ ಅಲ್ಲಿ ಆಂಗ್ಸೈಟಿ ಕೂಡ ಸ್ಟಾರ್ಟ್ ಆಗ್ಬಿಡುತ್ತೆ. ಏನು ಉಸಿರು ತಗೊಳಕ್ ಆಗ್ತಿಲ್ಲಲ್ಲ ಅಪ್ಪ ಅಂತ ಹೇಳಿದ್ರು. ಸೊ ಇದು ಇನ್ಫ್ಯಾಕ್ಟ್ ನಾವು ಮೆಡಿಸಿನ್ಸ್ ಅನ್ನ ಕರೆಕ್ಟ್ ಆಗಿ ಟೈಮ್ ಆಗಿ ಸ್ಟಾರ್ಟ್ ಮಾಡಿಲ್ಲ ಅಂತ ಅಂದ್ರೆ ಇದು ಏನ್ ಮೈಲ್ಡ್ ಇಂದ ಸೀವಿಯರ್ ಕೂಡ ಹೊರಟೋಗ್ಬೋದು. ಸೊ ಸೀವಿಯರ್ ಆದಾಗ ಅವ್ರಿಗೆ ಅದು ಏನ್ ವಾರದಲ್ಲಿ ಒಂದ್ 2-3 ದಿನ ಈ ತರ ಸಿಂಪ್ಟಮ್ಸ್ ಕಾಣಿಸ್ಕೊಂತಿದ್ರೆ ಅದು ಡೈಲಿ ಕಾಣಿಸಕ್ ಸ್ಟಾರ್ಟ್ ಆಗುತ್ತೆ. ಅಥವಾ ಅವ್ರನ್ನ ನಾರ್ಮಲ್ ಏನ್ ಕೆಲಸ ಮಾಡ್ತಾರೆ ಅದು ಮಾಡಕ್ಕೆ ಆಗ್ತಾ ಇರ್ಲಿಕ್ಕಿಲ್ಲ, ಅಥವಾ ಒಂದು ನಾರ್ಮಲ್ ಆಗಿ ಮಾತಾಡಕ್ ಕೂಡ ಆಗ್ತಿರ್ಲಿಕ್ಕಿಲ್ಲ. ಆ ತರ ಸಿವಿಯರಿಟಿ ಕೂಡ ಹೊರಟೋಗ್ಬೋದು. ಇನ್ಫ್ಯಾಕ್ಟ್ ಒಂದು ಪರ್ಟಿಕ್ಯುಲರ್ ಸ್ಟಡಿ ಏನ್ ಬಂದಿದೆ ಅಂತಂದ್ರೆ, ಈ ಅಸ್ತಮಾ ರಿಲೇಟೆಡ್ ಏನು ಪೀಪಲ್ ಅಲ್ಲಿ ಸ್ವಲ್ಪ ಮ್ಯಾಲಿಗ್ನೆನ್ಸಿಸ್ ಅಥವಾ ಕ್ಯಾನ್ಸರ್ಸ್ ಏನಂತ ಹೇಳ್ತೀವಿ, ಶ್ವಾಸಕೋಶದ ರಿಲೇಟೆಡ್ ಕ್ಯಾನ್ಸರ್ಸ್, ಅದು ಸ್ವಲ್ಪ ಕಾಣಿಸ್ಕೊಳ್ಳೋದು ಜಾಸ್ತಿ ಇದಾವೆ. ಅಥವಾ ಆ ರಿಲೇಟೆಡ್ ಆಗಿ ಕ್ಯಾನ್ಸರ್ ಇಂದ ಡೆತ್ ಆಗುವಂತ ಚಾನ್ಸಸ್ ಇದಾವೆ ಅನ್ನೋ ಸ್ಟಡೀಸ್ ಕೂಡ ಇದಾವೆ. ಅದು ಬಿಟ್ಟು ಅಸ್ತಮಾದಿಂದ ಇನ್ಫ್ಯಾಕ್ಟ್ ಬರೇ ಅಸ್ತಮಾದಿಂದ ಅಂತಲ್ಲ, ಅಸ್ತಮಾದಿಂದ ಬೇರೆ ಕೂಡ ಆಗ್ಬೋದು. ಇನ್ಫ್ಯಾಕ್ಟ್ ನಮ್ಮ ಹಾರ್ಟ್ ಮೇಲೆ ಕೂಡ ಒತ್ತಡ ಬೀಳ್ಬೋದು, ಅಥವಾ ನಮ್ಮ ಬ್ಲಡ್ ಅಲ್ಲಿ ಕೂಡ ಇಂಬ್ಯಾಲೆನ್ಸಸ್ ಆಗ್ಬೋದು, pH ವೇರಿಯೇಷನ್ಸ್, ಅಥವಾ ಆಕ್ಸಿಜನ್ ಕಮ್ಮಿ ಆದಾಗ ನಮಗೆ ನಾವು ಥಿಂಕಿಂಗ್ ಮಾಡುವಂಥದ್ದು, ಮೆಂಟಲ್ ನಮ್ಮ ಕ್ಯಾಲ್ಕುಲೇಷನ್ಸ್, ಅಥವಾ ಯಾವುದೇ ರಿಲೇಟೆಡ್ ಡಿಸಿಷನ್ಸ್ ಮಾಡುವಂಥದ್ದು ಅದು ತುಂಬಾನೇ ವ್ಯತ್ಯಾಸ ಆಗ್ಬೋದು. ಅಂದ್ರೆ ಈ ಅಸ್ತಮಾ ಕ್ಯಾನ್ ಕಾಸ್ ಕ್ಯಾನ್ಸರ್ ಅಂತೀರಾ ನೀವು? ಅಸ್ತಮಾ ಈಸ್ ಆಲ್ಸೋ ಒನ್ ಆಫ್ ದಿ ರೀಸನ್. ಅಂದ್ರೆ ನಾವು ಸ್ಟಡೀಸ್ ನೋಡಿದ ಪ್ರಕಾರ ಅಸ್ತಮಾ ಪೇಷಂಟ್ಸ್ ಅಲ್ಲಿ ಮ್ಯಾಲಿಗ್ನೆನ್ಸಿ ಕಾಣಿಸ್ಕೊಂಡಿದೆ, ಅಂದ್ರೆ ಕ್ಯಾನ್ಸರ್ ಕಾಣಿಸ್ಕೊಂಡಿದೆ. ಆ ಕ್ಯಾನ್ಸರ್ ಇಂದ ಕೂಡ ಡೆತ್ ಆಗಿದೆ. ಸೊ ಅಸ್ತಮಾ ಲಾಂಗ್ ಸ್ಟ್ಯಾಂಡಿಂಗ್ ಅಸ್ತಮಾ ಅಲ್ಲಿ ಕ್ಯಾನ್ಸರ್ ಕೂಡ ಕಾಣಿಸ್ಕೊಂಡಿದೆ ಅನ್ನೋದು ಸ್ಟಡೀಸ್ ಕೂಡ ಇದಾವೆ. ಈಗ ಕೆಮ್ಮು ಒಂದನ್ನ ಬಿಟ್ಟು ಈಗ ಅಸ್ತಮಾನ ಸಿಂಪ್ಟಮ್ಸ್ ಕೆಮ್ಮು ಒಂದೇನಾ ಅಥವಾ ಬೇರೆ ಇನ್ನೇನಾದ್ರೂ ಬಾಡಿಯಲ್ಲಿ ಚೇಂಜಸ್ ಗೊತ್ತಾಗತ್ತಾ ಅಸ್ತಮಾ ಬಂದಾಗ? ಸರ್ ಕೆಮ್ಮು ಒಂದಿರುತ್ತೆ, ಉಸಿರು ಕಟ್ಟೋದೊಂದಿರುತ್ತೆ, ಚೆಸ್ಟ್ ಅಥವಾ ಎದೆ ಏನು ಟೈಟ್ ಅನ್ಸೋದು ಇರುತ್ತೆ. ಅದು ಬಿಟ್ರೆ ಸ್ವಲ್ಪ ಈ ಥಿಂಕಿಂಗ್ ಅಲ್ಲಿ ಸ್ವಲ್ಪ ಚೇಂಜಸ್ ಆಗುತ್ತೆ. ಇದು ಇನ್ಫ್ಯಾಕ್ಟ್ ಅದು ಥಿಂಕಿಂಗ್ ಚೇಂಜಸ್ ಆಗೋದಕ್ಕಿಂತ ಮುಂಚೆನೆ ನಿಮ್ಗೆ ಉಸಿರಾಟದಲ್ಲಿ ಚೇಂಜಸ್ ಆಗ್ತಿರೋದು ಗೊತ್ತಾಗ್ತಾ ಇರುತ್ತೆ. ಉಸಿರನ್ನ ತಗೊಳ್ಳೋದು ಅಥವಾ ಉಸಿರನ್ನ ಬಿಡೋದ್ರಲ್ಲಿ ಕಷ್ಟ ಆಗ್ತಾ ಇರ್ಬೋದು, ಅಥವಾ ಕ್ಲೀನ್ ಆಗಿ ಒಂದ್ ಸೆಂಟೆನ್ಸ್ ಅಲ್ಲಿ ಮಾತಾಡುವಂತದ್ದು ಕಷ್ಟ ಆಗ್ತಾ ಇರ್ಬೋದು. ಅಂದ್ರೆ ಸ್ವಲ್ಪ ನಡೆದಾಡಿದ್ರೆ ಉಸಿರು ತೊಳಕಾಗ ಇದು ಕೂಡ ಆಗುತ್ತೆ. ಸ್ವಲ್ಪ ನಡೆದಾಡಿದಾಗ ಅವರಿಗೆ ಚೇಂಜಸ್ ಕಾಣಿಸ್ಕೊಳುತ್ತೆ, ಉಸಿರಾಡ ಟೈರ್ಡ್ನೆಸ್ ಆಗೋ ತರ ಆಗತ್ತೆ ಏನಾದ್ರು? ಎಸ್ ಟೈರ್ಡ್ನೆಸ್ ಆಗುತ್ತೆ.
ಸೊ ಈಗ ಈಗ ನೀವು ಹೇಳ್ತಾ ಇದ್ರಿ ಆಕ್ಸಿಜನ್ ಲೆವೆಲ್ ಅಂತ, ಹೌದು. ಅದಕ್ಕೇನಾದ್ರು ಒಂದು ಪ್ಯಾರಾಮೀಟರ್ ಇದೆ, ಇಷ್ಟು ಲೆವೆಲ್ ಇರಬೇಕು? ಯಾಕಂದ್ರೆ ಇತ್ತೀಚೆಗಂತೂ ಈ ಕೋವಿಡ್ ಬಂದ್ ಆದ್ಮೇಲೆ ಹೆಚ್ಚು ಕಡಿಮೆ ಎಲ್ಲರೂ ಮನೆಯಲ್ಲಿ ಈ ಆಕ್ಸಿಮೀಟರ್ ಇಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಈಗ, ಹೌದು ಹೌದು ಹೌದು. ಅಲ್ವಾ? ಈಗ ಏಜ್ ಪ್ರಕಾರ ಹೋದಂಗೆ ಈ ಸ್ಟೇಜ್ ಇಂದ ಇಷ್ಟು, ಈಗ ಫಾರ್ ಎಕ್ಸಾಂಪಲ್ ನಮಗೆ ಶುಗರ್ ಬಗ್ಗೆ ಹೇಳಿದಾಗ ಇಷ್ಟು ಅಂತ ಇರುತ್ತೆ ಒಂದು ಲೆವೆಲ್. ಅದೇ ತರ ಈ ಆಕ್ಸಿಜನ್ ಲೆವೆಲ್ ಏಜ್ ಇಂದ ಏಜ್ ಡಿಫರ್ ಆಗುತ್ತಾ ಅಥವಾ ಸೇಮ್ ಇರುತ್ತಾ? ಸರ್, ಆಕ್ಸಿಜನ್ ಲೆವೆಲ್ ಯೂಶುವಲ್ ನಾವು ಕನ್ಸಿಡರ್ ಮಾಡೋದು 95% ಗಿಂತ ಮೇಲೆ ಇರಬೇಕು ಅಂತ ಒಂದು ಯೂಶುವಲ್ ಕನ್ಸೆನ್ಸಸ್. ಅಂದ್ರೆ ನಾವು ಅದು 95% ಗಿಂತ ಯೂಶುವಲಿ ಮೇಲೆ ಇರಬೇಕು. ಹ್ಮ್ ಈ ಅಸ್ತಮಾದಲ್ಲಿ ಜಾಸ್ತಿ ಏನು ವೇರಿಯೇಷನ್ಸ್ ಆಗಲ್ಲ. ಅಸ್ತಮಾ ಅಥವಾ ಏನ್ ಇವಾಗ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತಾ ಇರುತ್ತೆ, ಅಥವಾ ಒಂದೇ ಸಲ ಅವ್ರಿಗೆ ಏನು ಎಕ್ಸಸರ್ಬೇಷನ್ ಅಂತ ಹೇಳ್ತೀವಿ, ಅಥವಾ ಒಂದೇ ಸಲ ಈ ಅಸ್ತಮಾ ಮೇಲ್ಗಡೆ ಬರೋದು, ಅಥವಾ ರಾತ್ರಿ ಜೊತೆಗೆ ಜಾಸ್ತಿ ಉಸಿರು ಕಟ್ಟೋದು, ಆ ತರ ಸಂದರ್ಭ ಬಂದಾಗ ಆಕ್ಸಿಜನ್ ಚೆಕ್ ಮಾಡಿದಾಗ ಆಕ್ಸಿಜನ್ ಇನ್ನ 95, 97 ತೋರಿಸ್ತಾ ಇರ್ಬೋದು, ಬಟ್ ಅವ್ರಿಗೆ ಪ್ರಾಬ್ಲಮ್ ಆಗ್ತಾ ಇರ್ಬೋದು. ಸೊ ಏಜ್ ರಿಲೇಟೆಡ್ ಅಲ್ಲಿ ಅಥವಾ ಯಾವುದೇ ಇದರಲ್ಲಿ ಇದಕ್ಕೆ ಇಷ್ಟ ಇರಬೇಕು, ಆಕ್ಸಿಜನ್ ಕಮ್ಮಿ ಆದ್ರೂ ಪರವಾಗಿಲ್ಲ ಆ ತರ ಏನಿಲ್ಲ ಸರ್. ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಕೂಡ ಆಕ್ಸಿಜನ್ ಎಷ್ಟು 100% ವರೆಗೆ ಇದ್ರು, 70% ಇದ್ರು ಆಕ್ಸಿಜನ್ ಸ್ಯಾಚುರೇಷನ್ ಒಳ್ಳೆಯದೇ. 90% ಗಿಂತ ಕೆಳಗಡೆ ಬಂದಾಗ ನಾವು ಸ್ವಲ್ಪ ಜಾಸ್ತಿನೇ ಆಕ್ಟಿವ್ ಆಗ್ಬೇಕಾಗುತ್ತೆ, ಆಕ್ಸಿಜನ್ ಕೊಡ್ಬೇಕಾಗುತ್ತೆ ಅವ್ರಿಗೆ. ಅಥವಾ ಅವ್ರಿಗೆ ಏನು ಅವರು ನೀವು ನೋಡಿರ್ತೀರಾ, ಇನ್ಹೇಲರ್ಸ್ ನೋಡಿರ್ತೀರಾ, ಇನ್ಹೇಲ್ ಮಾಡ್ತಾ ಇರ್ತಾರೆ. ಕೆಲವರಿಗೆ ಟ್ಯಾಬ್ಲೆಟ್ಸ್ ಅಲ್ಲಿ ನಾವು ಟ್ಯಾಬ್ಲೆಟ್ಸ್ ಅಲ್ಲಿ ಕೂಡ ಇಟ್ಟಿರ್ತೀವಿ, ಕಾರ್ಟಿಕೋಸ್ಟಿರಾಯ್ಡ್ಸ್ ಅಥವಾ ಈ ಬ್ರಾಂಕಿಯಲ್ ಸಾಬ ಅಥವಾ ಲಾಭ ಅಂತ ಕರಿತೀವಿ, ಶಾರ್ಟ್ ಆಕ್ಟಿಂಗ್ ಬ್ರಾಂಕೋಜೆನಿಕ್ ಡೈಲೇಟರ್ಸ್ ಇರ್ತವೆ. ಸೊ ಈ ಟ್ಯಾಬ್ಲೆಟ್ಸ್ ಅಲ್ಲಿ ಇಟ್ಟಿರ್ತೀವಿ. ಕೆಲವರಿಗೆ ಈ ತರ ಎಕ್ಸಸರ್ಬೇಷನ್ ಅಥವಾ ಒಂದೇ ಸಲ ಏನು ಅಸ್ತಮಾ ಕಾಣಿಸ್ಕೊಳ್ಳುತ್ತಲ್ವಾ, ಆವಾಗ ಇಮಿಡಿಯೇಟ್ ಆಗಿ ಅವರು ಸ್ಪ್ರೇ ಅನ್ನ ಯೂಸ್ ಮಾಡ್ಬೇಕಾಗುತ್ತೆ. ಸೊ ಹೌದು, ಇದೊಂದು. ಮತ್ತೆ ಆಲ್ಸೋ ಇನ್ಫ್ಯಾಕ್ಟ್ ಆಕ್ಸಿಜನ್ ಥೆರಪಿ ಕೂಡ ಕೊಡ್ಬೇಕಾಗುತ್ತೆ. ಇದ್ರಲ್ಲಿ ಕಂಟ್ರೋಲ್ ಆಗಿಲ್ಲ ಅಂತಂದ್ರೆ ಕಾರ್ಟಿಕೋಸ್ಟಿರಾಯ್ಡ್ಸ್ ಕೊಡ್ಬೇಕಾಗುತ್ತೆ, ಅಥವಾ IV ಇಂಜೆಕ್ಷನ್ಸ್ ಇಂದ ಕೂಡ ಮುಖಾಂತರದಿಂದ ಕೂಡ ಕಂಟ್ರೋಲ್ ಮಾಡುವಂತ ಪರಿಸ್ಥಿತಿ ಬರಬಹುದು. ಅದ್ರಲ್ಲೂ ಕೂಡ ಕಂಟ್ರೋಲ್ ಆಗಿಲ್ಲ ಅಂತಂದ್ರೆ ಇನ್ಫ್ಯಾಕ್ಟ್ ಇಂಟ್ಯೂಬೇಟ್ ಮಾಡ್ಬೇಕಾಗ್ಬೋದು, ICUಗೆ ಶಿಫ್ಟ್ ಮಾಡ್ಬೇಕಾಗ್ಬೋದು, ಅಂತ ಪರಿಸ್ಥಿತಿ ಕೂಡ ಬರಬಹುದು. ಓಕೆ. ಇನ್ನು ಈ ಇನ್ಹೇಲರ್ ಅಲ್ಲಿ ಆಕ್ಚುಲಿ ಏನಿರುತ್ತೆ? ನಾನು ನೋಡಿದ್ದೀನಿ, ತುಂಬಾ ಜನ ಯೂಸ್ ಮಾಡ್ತಾರೆ. ಯೂಶಲಿ ಅದು ಹೌ ಇಟ್ ಸಪೋರ್ಟ್ಸ್ ಅಂತ? ಸರ್, ಇನ್ಹೇಲರ್ ಅಲ್ಲಿ ಎರಡು ಟೈಪ್ ಆಫ್ ಕಂಪೌಂಡ್ಸ್ ಇರ್ಬೋದು. ಒಂದು ಬಂದು ಇನ್ಫ್ಲಮೇಷನ್, ಅಥವಾ ನಾನು ಏನ್ ಹೇಳಿದೆ, ನಮ್ಮ ಹೊರಗಡೆಯಿಂದ ಏನೊಂದು ಅಲರ್ಜಿ ಕೊಡುವಂತ ಒಂದು ಅಂಶ ಒಳಗಡೆ ಬಂದಾಗ ನಮ್ಮ ಬಾಡಿ ಜಾಸ್ತಿಯಾಗಿ ರಿಯಾಕ್ಟ್ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ಅಲರ್ಜಿಯನ್ನೇ ಕಮ್ಮಿ ಆಗೋ ತರ ಮಾಡುವಂತ ಒಂದು ಅಂಶ ಇದಾವೆ, ಇದು ಕಾರ್ಟಿಕೋಸ್ಟಿರಾಯ್ಡ್ಸ್ ಅಂತ ಕರಿತೀವಿ. ಇದು ಅದು ಬಿಟ್ಟು ಇನ್ನೊಂದು ಏನು ಅಂತಂದ್ರೆ, ನಮ್ಮ ಆಲ್ರೆಡಿ ಶ್ರಿಂಕ್ ಆಗಿರ್ತವೆ ಈ ಒಳಗಡೆ, ನಮ್ಮ ಕೈಯಲ್ಲಿ ಮೈಯಲ್ಲಿ ಯಾವ ತರ ಮಸಲ್ಸ್ ಇರ್ತವೆ, ಅದೇ ತರ ನಮ್ಮ ಈ ಪೈಪ್ ಇರುತ್ತಲ್ವಾ, ಈ ಶ್ವಾಸಕೋಶದ ಪೈಪ್ ಇರುತ್ತಲ್ವಾ, ಇದ್ರ ಒಳಗಡೆ ಕೂಡ ಚಿಕ್ಕದಾಗಿ ಮಸಲ್ಸ್ ಇರ್ತವೆ. ಇದು ನಮ್ಮ ಕಂಟ್ರೋಲ್ ಇರಲ್ಲ, ಇದು ನಮ್ಗೆ ಗೊತ್ತಿಲ್ಲದೇನೆ ಅದು ಆಟೋಮೆಟಿಕ್ ಆಗಿ ಕಂಟ್ರೋಲ್ ಆಗ್ತಾ ಇರುತ್ತೆ. ಸೊ ಈ ಮಸಲ್ಸ್ ಆಲ್ರೆಡಿ ಚಿಕ್ಕದಾಗಿರುತ್ತೆ ಈ ಅಸ್ತಮಾ, ಅದಕ್ಕೋಸ್ಕರ ನಮ್ಗೆ ಉಸಿರಾಡಕ್ ಕಷ್ಟ ಆಗ್ತಿರುತ್ತೆ. ಸೊ ಈ ಮೆಡಿಸಿನ್ಸ್, ಒಂದು ಟೈಪ್ ಆಫ್ ಮೆಡಿಸಿನ್ಸ್ ನಾನು ಹೇಳಿದೆ, ಸ್ಟೀರಾಯ್ಡ್ಸ್ ಕೊಟ್ಟಾಗ, ಕಾರ್ಟಿಕೋಸ್ಟೆರಾಯ್ಡ್ಸ್ ಕೊಟ್ಟಾಗ ಈ ಇನ್ಫ್ಲಮೇಷನ್ ಅನ್ನು ಕಮ್ಮಿ ಮಾಡುತ್ತೆ. ಇನ್ನೊಂದು ಟೈಪ್ ಆಫ್ ಮೆಡಿಸಿನ್ಸ್ ಈ ಶ್ರಿಂಕ್ ಆಗಿರೋ ಇದನ್ನ ಸ್ವಲ್ಪ ಲೂಸ್ ಮಾಡುತ್ತೆ. ಸೊ ಅವಾಗ ನಮಗೆ ಸಿಂಟಮ್ಯಾಟಿಕ್ ಆಗಿ ರಿಲೀಸ್ ಮಾಡಿಸ್ಬೋದು. ಸೊ ಈಗ ಅಸ್ತಮಾ ಪರಿಹಾರಗಳಿಗೆ ಬಂದಾಗ ಇಮಿಡಿಯೇಟ್ ಆಗಿ ಏನೆಲ್ಲ ಮಾಡ್ಬೇಕು ನಾವು? ಸರ್, ಇಮಿಡಿಯೇಟ್ ಆಗಿ ಫಸ್ಟ್ ಆಫ್ ಆಲ್ ಇಮಿಡಿಯೇಟ್ ಆಗಿ ಬರ್ಬೇಕು ಅಂತಂದ್ರೆ ಅವ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ, ನನಗೆ ಈ ತರ ಪ್ರಾಬ್ಲಮ್ ಇರುತ್ತೆ, ಅಸ್ತಮಾ ಅನ್ನೋ ಪ್ರಾಬ್ಲಮ್ ಇದೆ, ಅಥವಾ ನನಗೆ ಸ್ವಲ್ಪ ಉಸಿರಾಟಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ, ಈ ತರ ಸೌಂಡ್ ಬರ್ತಾ ಇದೆ. ಕೆಲವರಿಗೆ ಇನ್ಫ್ಯಾಕ್ಟ್ ಸೌಂಡ್ ಕೇಳಿಸುತ್ತೆ, ಅವರು ಉಸಿರಾಡ್ಬೇಕಿದೆ ಸೌಂಡ್ ಕೇಳಿಸುತ್ತೆ, ಅವ್ರಿಗೆ ಕೇಳಿಸುತ್ತೆ. ಸೊ ಅವ್ರಿಗೆ ಆಲ್ರೆಡಿ ಪ್ರಾಬ್ಲಮ್ ಇರೋದಂತ ಗೊತ್ತಿರುತ್ತೆ. ಕೆಲವರಿಗೆ ಡಸ್ಟ್ ಎಲರ್ಜಿ ಆಗಿರ್ಬೋದು, ಫುಡ್ ಅಲ್ಲಿ ಎಲರ್ಜಿ ಆಗಿರ್ಬೋದು, ಯಾವ್ದಾದ್ರು ಫುಡ್ ಇಟ್ಕೊಂಡಾಗ ಎಲರ್ಜಿ ಆಗಿರ್ಬೋದು. ಸೊ ಈ ತರ ಇದ್ದವ್ರಿಗೆ ಸ್ವಲ್ಪ ಅಸ್ತಮಾ ಜಾಸ್ತಿನೇ ಕಾಣಿಸ್ಕೊಳ್ತಿರುತ್ತೆ. ಸೊ ಯೂಶುವಲಿ ಏನಾಗಿರುತ್ತೆ ಅಂತಂದ್ರೆ ಒಂದೇ ಸಲ ಬರಲ್ಲ, ರಾತ್ರಿ ಒಂದೇ ಸಲ ಅಸ್ತಮಾ ಕಾಣಿಸ್ಕೊಳ್ತು ಆ ತರ ಇಲ್ಲ, ಅವ್ರಿಗೆ ಆಲ್ರೆಡಿ ಆ ಸಿಂಪ್ಟಮ್ಸ್ ಮುಂಚೆನೇ ಕಾಣಿಸ್ಕೊಂಡಿರುತ್ತೆ. ಅಂತವ್ರಿಗೆ ಅಕ್ಯೂಟ್ ಆಗಿ ಅದು ಒಂದೇ ಸಲ ಆ ರೇಂಜ್ಗೆ, ಅಂದ್ರೆ ಏನು ಮೆಡಿಕಲ್ ಅಟೆನ್ಷನ್ ಬೇಕು ಆ ರೇಂಜ್ ವರೆಗೆ ಹೋಗುವಂತ ಚಾನ್ಸಸ್ ವರೆಗೆ ಗೊತ್ತಿರುವಂತವ್ರಿಗೆ ಯೂಶುವಲಿ ಆಗುವಂಥದ್ದು. ಸೊ ಇದು ಫಸ್ಟ್ ಇಂದಾನೆ ಮ್ಯಾನೇಜ್ ಮಾಡ್ಕೊಂಡ್ ಬಂದ್ರೆ ಆ ಪರಿಸ್ಥಿತಿವರೆಗೆ ಹೋಗೋದೇ. ಕರೆಕ್ಟ್ ಆಗಿ ಮೆಡಿಸಿನ್ಸ್ ಅನ್ನ ಕರೆಕ್ಟ್ ಆಗಿ ರೆಗ್ಯುಲರ್ ಆಗಿ ತಗೊಂಡಿದ್ದಾರೆ, ಅವರ ಮಾಡಿಫಿಕೇಶನ್ ಲೈಫ್ ಸ್ಟೈಲ್ ಅಲ್ಲಿ ಏನ್ ಮಾಡಿಫಿಕೇಶನ್ ಮಾಡ್ಬೇಕಿದ್ದನ್ನು ಕರೆಕ್ಟ್ ಆಗಿ ಮಾಡ್ಕೊಂಡಿದ್ದಾರೆ, ಅಲರ್ಜಿ ಕೊಡುವಂತ ಏನ್ ಸಬ್ಸ್ಟೆನ್ಸ್ ಇದಾವೆ, ಅಲರ್ಜಿ ಏನ್ ಕೊಡುತ್ತೆ ಅದರಿಂದ ಸ್ವಲ್ಪ ಅವಾಯ್ಡ್ ಮಾಡಿದ್ದಾರೆ ಅಂತಂದ್ರೆ ಇದು ಕಾಣಿಸ್ಕೊಳ್ಳೋದು ಡೆಫಿನೆಟ್ ಆಗಿ ಕಮ್ಮಿ ಆಗುತ್ತೆ. ಇನ್ಫ್ಯಾಕ್ಟ್ ಅದು ಅಷ್ಟು ಮಾಡಿದ ನಂತರ ಅಥವಾ ಮಾಡಿಲ್ಲ, ಏನೋ ಒಂದೇ ಸಲ ಕಾಣಿಸ್ಕೊಳ್ಸೋ ಅಸ್ತಮಾ ಜಾಸ್ತಿ ಆಗ್ಬಿಡ್ತು ಅಂತಂದಾಗ ಫಸ್ಟ್ ಗೆ ಅವ್ರ ಹತ್ರ ಏನಾದ್ರು ಮೆಡಿಸಿನ್ಸ್ ಇದ್ರೆ, ಅಸ್ತಮಾ ರಿಲೇಟೆಡ್ ಸ್ಪ್ರೇ ಇದ್ರೆ ಅದನ್ನ ಯೂಸ್ ಮಾಡಕ್ ಟ್ರೈ ಮಾಡ್ಬೇಕು. ಆರಾಮಾಗಿರ್ಬೇಕು, ಕಾಮ್ ಆಗಿರ್ಬೇಕು, ಕಂಪೋಸ್ಡ್ ಆಗಿರ್ಬೇಕು.
ಆಕ್ಸಿಜನ್ ಸ್ಯಾಚುರೇಷನ್ ಮಿಷಿನ್ ಏನಾಗಿದ್ರೆ ಆಕ್ಸಿಜನ್ ಸ್ಯಾಚುರೇಷನ್ ಅನ್ನು ಡೆಫಿನೆಟ್ ಆಗಿ ಚೆಕ್ ಮಾಡಬೇಕು. ಬಿಪಿ, ಶುಗರ್ ಏನಾದ್ರು ಪ್ರಾಬ್ಲಮ್ಸ್ ಇದ್ರೆ ಡೆಫಿನೆಟ್ ಆಗಿ ಮನೆಯಲ್ಲಿ ಬಿಪಿ ಶುಗರ್ ಅನ್ನ ಚೆಕ್ ಮಾಡಬಹುದು. ಇದು ಬೇಸಿಕ್. ಇದು ಬೇಸಿಕ್ ಏನು ವೈಟಲ್ಸ್ ಅಂತ ಕರಿತೀವಿ. ಈ ವೈಟಲ್ಸ್ ಅನ್ನ ನಾವು ವೈಟಲ್ ಪ್ಯಾರಾಮೀಟರ್ಸ್ ಶುಗರ್, ಬಿಪಿ ಮತ್ತೆ ಶುಗರ್, ಬಿಪಿ ಅನ್ನ ನೀವು ಮನೆಯಲ್ಲಿ ಏನ್ ಚೆಕ್ ಮಾಡ್ತೀರಾ ಅದೇ ಮಿಷಿನ್ ಅಲ್ಲಿ ಕೂಡ ಚೆಕ್ ಮಾಡಬಹುದು. ಬಿಪಿ ಅನ್ನು ಕೂಡ ಡಿಜಿಟಲ್ ಅಥವಾ ಮ್ಯಾನ್ಯುವಲ್ ಮಿಷಿನ್ಸ್ ಅಲ್ಲಿ ಕೂಡ ಚೆಕ್ ಮಾಡಬಹುದು. ಜೊತೆಗೆ ಪಲ್ಸ್ ಆಕ್ಸಿಮೀಟರ್. ಇದು ಇಷ್ಟು ನಾರ್ಮಲ್ ರೇಂಜಸ್ ಅಲ್ಲಿ ಇದಾವೆ ಅಂತಂದ್ರೆ ಮತ್ತೇನ್ ಮಾಡ್ಬೇಕು ಅಂತಂದ್ರೆ ಅವ್ರ ಹತ್ರ ಆಲ್ರೆಡಿ ಇರುವಂತ ಏನ್ ಮೆಡಿಸಿನ್ಸ್ ಇದಾವೆ ಅದನ್ನ ಒಂದು ಡೋಸ್ ಇನ್ಫ್ಯಾಕ್ಟ್ ಅವರು ತಗೊಳ್ಬೇಕಾಗ್ಬೋದು. ಸ್ಪ್ರೇ ಇದ್ರೆ ಸ್ಪ್ರೇನ ಒಂದು ಡೋಸ್ ತಗೊಳ್ಬೇಕಾಗ್ಬೋದು. ಅಥವಾ ಮೆಡಿಸಿನ್ ಟ್ಯಾಬ್ಲೆಟ್ಸ್ ಯಾವ್ದಾದ್ರು ಇದ್ರೆ ಟ್ಯಾಬ್ಲೆಟ್ಸ್ ಎಫೆಕ್ಟ್ ಕೊಡುವಂತದ್ದು ಸ್ವಲ್ಪ ಟೈಮ್ ಆಗುತ್ತೆ. ಸ್ಪ್ರೇ ಅಂತಂದ್ರೆ ಇಮಿಡಿಯೇಟ್ ಆಗಿ ಎಫೆಕ್ಟ್ ಕೊಡುತ್ತೆ. ಸೊ ಟ್ಯಾಬ್ಲೆಟ್ ಯಾವ್ದಾದ್ರೆ ಒಂದು ಟ್ಯಾಬ್ಲೆಟ್ ಅನ್ನ ತಗೊಬಹುದು. ಇನ್ಫ್ಯಾಕ್ಟ್ ನಾವು ಅದನ್ನ ಓವರ್ ಡೋಸ್ ಕೂಡ ಮಾಡಬಾರ್ದು. ಈ ಒಂದು ಒಳ್ಳೇದು ಏನು ಅಂತಂದ್ರೆ ಇಮಿಡಿಯೇಟ್ ಆಗಿ ಹತ್ರದಲ್ಲಿ ಯಾವ್ದಾದ್ರು ಮೆಡಿಕಲ್ ಎಲ್ಲಾ ಯೂಶುವಲ್ ಆಗಿರುವಂತ ಹಾಸ್ಪಿಟಲ್ಸ್ ಅಥವಾ ಕ್ಲಿನಿಕ್ಸ್ ಅಲ್ಲಿ ಈ ರಿಲೇಟೆಡ್ ಮ್ಯಾನೇಜ್ಮೆಂಟ್ ಬೇಕಾಗುವಂತ ಮಿಷಿನ್ಸ್ ಇರ್ತವೆ. ಸೊ ಈ ಏನೋ ಈ ಹತ್ರದಲ್ಲಿರುವಂತ ಕ್ಲಿನಿಕ್ಸ್ ಗೆ ಅಥವಾ ಹಾಸ್ಪಿಟಲ್ಸ್ ಹೋಗಿ ಇಮಿಡಿಯೇಟ್ಲಿ ಆಕ್ಸಿಜನ್ ಅಥವಾ ಅವ್ರಿಗೆ ಬೇಕಾಗಿರುವಂತ ಥೆರಪಿಯನ್ನು ಅವರು ತಗೊಂಡು. ಸೊ ಈ ಮೆಡಿಕೇಶನ್ ಬಿಟ್ಟು ಅಪಾರ್ಟ್ ಫ್ರಮ್ ದಟ್ ವಾಟ್ ಕೈಂಡ್ ಆಫ್ ಈಗ ಏನೋ ಒಂದು ಎಕ್ಸರ್ಸೈಸ್ ಆಗ್ಲಿ ಅಥವಾ ಇನ್ನೇನಾದ್ರೂ ಆ ವ್ಯಕ್ತಿ ಮಾಡ್ಬೇಕಾಗತ್ತಾ? ಸರ್, ಅಲರ್ಜಿ ಯಾವ್ದು ಕೊಡುತ್ತೆ ಐಟಮ್ ಅದನ್ನ ಫಸ್ಟ್ ಐಡೆಂಟಿಫೈ ಮಾಡ್ಬೇಕು. ಅವ್ರಿಗೆ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಅಲರ್ಜಿ ಇದೆ ಅಂತಂದ್ರೆ ಧೂಳಿಂದ ಅಲರ್ಜಿ ಆಗಿರ್ಬೋದು ಅಥವಾ ಒಂದು ಪರ್ಟಿಕ್ಯುಲರ್ ಆಗಿ ಕೆಲವರಿಗೆ ಈ ಸೀ ಫುಡ್ ಅಂದ್ರೆ ಆಗಲ್ಲ, ಕೆಲವರಿಗೆ ಬೇರೆ ರಿಲೇಟೆಡ್ ಐಟಮ್ಸ್ ಅಂತ ಆಗಲ್ಲ. ಸೊ ಈ ಐಟಮ್ಸ್ ಯಾವ್ದು ಅಲರ್ಜಿ ಕೊಡುತ್ತೆ ಅದರಿಂದ ಆದಷ್ಟು ಸ್ವಲ್ಪ ದೂರ ಇಡಕ್ಕೆ ಟ್ರೈ ಮಾಡ್ಬೇಕು. ಅಲರ್ಜಿ ಸೆನ್ಸಿಟೈಸೇಷನ್ ಅಂತ ಇದಾವೆ, ಅದು ಡಿಫರೆಂಟ್ ಆಸ್ಪೆಕ್ಟ್ ಇನ್ ಇಟ್ ಸೆಲ್ಫ್. ನಿಮ್ಗೆ ಆಲ್ರೆಡಿ ಅಲರ್ಜಿ ಇದೆ ಅಂತಂದ್ರೆ ಅದನ್ನ ಸ್ವಲ್ಪ ಆದಷ್ಟು ಬಾಡಿಯನ್ನು ಅದಕ್ಕೆ ಸೆನ್ಸಿಟೈಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಬಾಡಿ ಅದಕ್ಕೆ ಅಡಾಪ್ಟ್ ಆಗುತ್ತಾರೆ. ಅದು ಏನೋ ಸ್ಲೋ ಆಗಿ ಇಂಜೆಕ್ಷನ್ಸ್, ಚಿಕ್ಕ ಪ್ರಮಾಣದಲ್ಲಿ ಇಂಜೆಕ್ಷನ್ಸ್ ಕೊಟ್ಟು 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 ಯಾವ ಅಲರ್ಜಿ ಕ್ರಿಯೇಟ್ ಮಾಡುತ್ತೆ, ಅಲರ್ಜಿ ಕ್ರಿಯೇಟ್ ಮಾಡೋವರೆಗೆ ಆ ಡೋಸ್ ಅಲ್ಲಿ ಕೊಡಲ್ಲ, ಇನ್ನ ಕಮ್ಮಿ ಡೋಸ್ ಅಲ್ಲಿ ಕೊಟ್ಟು 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 ಬಾಡಿಯನ್ನ ಸೆನ್ಸಿಟೈಸ್ ಮಾಡ್ತಾರೆ. ಬಟ್ ಅದರ್ ದನ್ ದಟ್ ಆ ತರ ಯಾವ್ದೇ ಟ್ರೀಟ್ಮೆಂಟ್ ನಾವು ಹೋಗಿಲ್ಲ, ಆ ತರ ಟ್ರೀಟ್ಮೆಂಟ್ ಯಾವ್ದು ತಗೊಂಡಿಲ್ಲ ಅಂತಂದ್ರೆ ಫಸ್ಟ್ ಅಲರ್ಜಿಯನ್ನು ಯಾವ ಕೊಡುತ್ತೆ ಸಬ್ಸ್ಟೆನ್ಸ್ ಅದನ್ನ ಐಡೆಂಟಿಫೈ ಮಾಡಿ ಅದರಿಂದ ಆದಷ್ಟು ನಾವು ಜಾಗ್ರತೆಯಿಂದ ಇರ್ಬೇಕಾಗುತ್ತೆ. ಒಂದು ಮತ್ತೊಂದೇನು ಅಂತಂದ್ರೆ ಸ್ಮೋಕಿಂಗ್ ಮಾಡ್ತಾ ಇದಾರೆ ಅಥವಾ ಸ್ಮೋಕಿಂಗ್ ಮಾಡುವವ್ರ ಜೊತೆ ಇದಾರೆ ಅಂತಂದ್ರೆ ಅದರಿಂದ ಸ್ವಲ್ಪ ನಾವು ಡೆಫಿನೆಟ್ ಆಗಿ ದೂರ ಇಡಬೇಕಾಗುತ್ತೆ. ಸ್ಮೋಕಿಂಗ್ ಡೆಫಿನೆಟ್ ಆಗಿ ಇದು ತುಂಬಾ ಇಂಪ್ಯಾಕ್ಟ್ ಮಾಡುತ್ತೆ ಸ್ಮೋಕಿಂಗ್ ಕ್ವಿಟ್ ಮಾಡೋದ್ರಿಂದ. ಅದ್ರ ಜೊತೆಗೆ ಇನ್ಫ್ಯಾಕ್ಟ್ ಅವ್ರಿಗೆ ಶುಗರ್ಸ್, ಬಿಪಿ ಈ ತರ ಯಾವ್ದಾದ್ರು ಬೇರೆ ಕಾಯಿಲೆ ಇದಾವೆ, ಒಬೆಸಿಟಿ ಇದೆ, ಜಾಸ್ತಿನೇ ಹೈಟ್ಗಿಂತ ಹೈಟಿಗೆ ಪ್ರಕಾರ ಬೇಕಾಗಿರುವಂತ ವೆಯ್ಟ್ ಇರಲ್ಲ, ಜಾಸ್ತಿನೇ ತಪ್ಪಾಗಿರ್ತಾರೆ, ಒಬೇಸ್ ಆಗಿರ್ತಾರೆ. ಸೊ ಆ ತರ ಇದ್ದಾಗ ಕೂಡ ಈ ಅಸ್ತಮಾ ಸಿಂಪ್ಟಮ್ಸ್ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಸೊ ವೆಯ್ಟ್ ಅನ್ನು ಕೂಡ ರಿಡ್ಯೂಸ್ ಮಾಡ್ಬೇಕಾಗುತ್ತೆ. ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್, ಅವ್ರು ಏನ್ ತಿಂತಾರೆ, ಅವ್ರು ಎಲ್ಲಿರ್ತಾರೆ, ಅವರು ಎಂತ ಗಾಳಿಯನ್ನು ಉಸಿರಾಡ್ತಾರೆ, ಎಂತ ಪದಾರ್ಥನ ತಿಂತಾರೆ, ಇದೆಲ್ಲ ಮ್ಯಾಟರ್ ಆಗುತ್ತೆ. ಸರ್, ಅಲರ್ಜಿ ಬಂದಾಗ ಒಂದು ಫಸ್ಟ್ ಗೊತ್ತಾಗುತ್ತೆ ಮೈಯಲ್ಲಿ ಏನಾದ್ರು ತುರ್ಕೆ ಸ್ಟಾರ್ಟ್ ಆಗುತ್ತೆ. ನನಗೆ ಈ ಪಾಯಿಂಟ್ ಬೇಕಾಗಿತ್ತು. ಮೈಯಲ್ಲಿ ತುರ್ಕೆ ಸ್ಟಾರ್ಟ್ ಆಗುತ್ತೆ, ಗಂಟ್ಲಲ್ಲಿ ಏನಾದ್ರು ತುರ್ಕೆ ಸ್ಟಾರ್ಟ್ ಆಗ್ಬೋದು. ಕೆಲವ್ರಿಗೆ ಇನ್ನ ಕೆಮ್ಮು ಬರಕ್ ಸ್ಟಾರ್ಟ್ ಆಗ್ಬೋದು, ಅಥವಾ ಇನ್ನ ಉಸಿರಾಡಕ್ ಸ್ವಲ್ಪ ಕಷ್ಟ ಆಗ್ಬೋದು. ಒಳಗಡೆ ಏನೋ ಸಿಕ್ಕಾಕೊಂಡಂಗೆ ಅಥವಾ ನುಂಗಕ್ ಆಗ್ತಾ ಇಲ್ಲ, ಗಂಟ್ಲಲ್ಲಿ ಏನೋ ಒಳಗಡೆ ಸಿಕ್ಕಾಕೊಂಡ್ವಿ, ಈ ತರ ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಈ ತರ ಇದ್ದಾಗ ಫಸ್ಟ್ ಏನ್ ಮಾಡ್ಬೇಕು, ಅದನ್ನ ಅವಾಯ್ಡ್ ಮಾಡಕ್ ಆದಷ್ಟು ಟ್ರೈ ಮಾಡ್ಬೇಕು. ಇದು ಯಾಕಂದ್ರೆ ಇದು ಯಾವ ಪ್ರಮಾಣವರೆಗೂ ಹೋಗ್ಬೋದು, ಎಷ್ಟು ಪ್ರಮಾಣವರೆಗೂ ಹೋಗ್ಬೋದು ಅಂತ ಅಂದ್ರೆ ನಾನ್ ಏನ್ ಹೇಳ್ತಾ ಇದ್ದೀನಿ, ಅದು ಒಳಗಡೆ ನಿಮ್ಗೆ ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡ್ಬಿಟ್ಟು ಉಸಿರೇ ತಗೊಳಕ್ ಆಗ್ತಾ ಇಲ್ಲ, ಆ ಕಂಡೀಷನ್ ಕೂಡ ಹೋಗ್ಬೋದು. ಸೊ ಅದನ್ನ ಆದಷ್ಟು ಅವಾಯ್ಡ್ ಮಾಡ್ಬೇಕು. ಗೊತ್ತಾಗೋದು ಹೆಂಗಂತಂದ್ರೆ ಅದೇ ನಾನ್ ಹೇಳ್ದೆ ಅಲ್ವಾ, ಇನ್ಫ್ಯಾಕ್ಟ್ ತಗೊಂಡ ತಕ್ಷಣ ಒಂದು 15-20 ನಿಮಿಷದಲ್ಲೇ ಗೊತ್ತಾಗ್ಬಿಡುತ್ತೆ. ಅವ್ರು ಹೊಸದಾಗಿ ಏನಾದ್ರು ಸ್ಟಾರ್ಟ್ ಮಾಡಿದ್ರೆ, ಅಂದ್ರೆ ಯಾರಾದ್ರೂ ನನಗೆ ಇವಾಗ ಯೂಶಲಿ ಫೋನ್ ಮಾಡಿ ಕೇಳ್ತಾರೆ, ಈ ತರ ಒಂದೆರಡು ಸಲ ಸ್ಟಾರ್ಟ್ ಆಯ್ತು, ನಾನು ಫಸ್ಟ್ ಕೇಳ್ತೀನಿ, ಓಕೆ ಇದು ಅಲರ್ಜಿ ರಿಲೇಟೆಡ್ ಅಥವಾ ಮುಂಚೆಯಿಂದಾನೆ ಅಸ್ತಮಾ ಅಥವಾ ಏನಾದ್ರು, ಯಾಕಂದ್ರೆ ಇದು ಹ್ಯಾಂಡ್ ಇನ್ ಹ್ಯಾಂಡ್ ಹೋಗುವಂತದ್ದು. ಯೂಶಲಿ ಅಸ್ತಮಾ ಅಂದ್ರೆ ಅಲರ್ಜಿ ರಿಲೇಟೆಡ್ ಸಿಂಪ್ಟಮ್ಸ್ ಇದ್ದೇ ಇರ್ತದೆ ಅವ್ರಿಗೆ. ಸೊ ಯಾವ್ದಾದ್ರು ಹೊಸದಾಗಿ ಏನಾದ್ರು ಫುಡ್ ಸ್ಟಾರ್ಟ್ ಮಾಡಿದ್ರೆ, ಮುಂಚೆಯಿಂದ ಇತ್ತಾ, ಏನ್ ತಿಂದ್ರಿ, ಎಷ್ಟೊತ್ತಿಗೆ ತಿಂದ್ರಿ, ಯಾವ ಟೈಪ್ ಫುಡ್, ಅದಾದ ನಂತರ ಏನಾದ್ರು ಮೆಡಿಸಿನ್ ತಗೊಂಡ್ರ, ಈ ತರದ ಕ್ವಶನ್ಸ್ ಅಂತ ನಾನು ಯೂಶಲಿ ಕೇಳ್ತೀನಿ ಯಾರೇ ನನಗೆ ಫೋನ್ ಮಾಡಿಲ್ಲ. ಸೊ ಇದೇನಾದ್ರೂ ಆನುವಂಶಿಕ ಅಂದ್ರೆ ಹೆರಿಡಿಟರಿನೂ ಇದೆಯಾ ಇದಕ್ಕೆ? ಇದೆ ಸರ್, ಹೆರಿಡಿಟರಿ ಕೂಡ ಇದೆ. ಡೆಫಿನೆಟ್ ಆಗಿ ತಂದೆ ತಾಯಿ ಅಥವಾ ಮನೆಯಲ್ಲಿ ಬ್ಲಡ್ ರಿಲೇಟಿವ್ಸ್ ಯಾರಿಗಾದ್ರು ಇದೆ ಅಂತಂದ್ರೆ ಮಕ್ಕಳಿಗೆ ಕಾಣಿಸ್ಕೊಳ್ಳುವಂತದ್ರಲ್ಲಿ ಅದು ಏನು ಹೊಸದಲ್ಲ. ಸೊ ಹೆರಿಡಿಟರಿ ಇದಾವೆ ಸರ್.
ಓಕೆ ಓಕೆ. ಆಮೇಲೆ ಈಗ ಯಾರೋ ಕೆಮ್ತಾರೆ, ಆ ಕೆಮ್ಮಿನಿಂದ ಮಾಡಿದಾಗ ಪಕ್ಕದಲ್ಲಿರೋ ವ್ಯಕ್ತಿಗೆ ಅದು ಇಂಪ್ಯಾಕ್ಟ್ ಆಗೋ ಚಾನ್ಸ್ ಇರುತ್ತಾ? ಇಲ್ಲ ಸರ್, ಇದು ಕಂಪ್ಲೀಟ್ಲಿ ಇದು ಇಟ್ ಈಸ್ ನಾಟ್ ಸ್ಪ್ರೆಡಿಂಗ್. ಇದು ಸ್ಪ್ರೆಡ್ ಆಗುವಂತ ಡಿಸೀಸೇ ಅಲ್ಲ. ಹ್ಮ್ ಇದು ಆ ಇಂಡಿವಿಜುವಲ್ಗೆ ಅವ್ರು ಇರುವಂತ ಎನ್ವೈರನ್ಮೆಂಟ್, ಅವರ ಜೀನ್ಸ್ ಅಥವಾ ನೀವೇನ್ ಹೆರಿಡಿಟ್ರಿ ಅಂತ ಹೇಳಿದ್ರು ಹ್ಮ್ ಆ ರಿಲೇಟೆಡ್ ಆಗಿರ್ಬೋದು, ಅವ್ರು ಮಾಡ್ಕೊಂಡಿರುವಂತ ಲೈಫ್ ಸ್ಟೈಲ್ ಆಗಿರ್ಬೋದು, ಹ್ಮ್. ಇದರಿಂದ ಹಾಕೊಂಡು ಬರುವಂತದ್ದೇ ವಿನಃ ಅದು ಸ್ಪ್ರೆಡ್ ಆಗಿ ಬರುವಂತದ್ದಲ್ಲ. ಓಕೆ ಓಕೆ. ಅಂದ್ರೆ ಒಬ್ಬರನ್ನ ಮುಟ್ಟೋದ್ರಿಂದ ಆಗ್ಲಿ ಅಥವಾ ಒಬ್ರನ್ನ ಮುಟ್ಟೋದ್ರಿಂದ, ಒಬ್ರು ಕೆಮ್ತಾ ಇದ್ದಾರೆ ಅಥವಾ ಅವರು ಕೆಮ್ಬೇಕಿದ್ರೆ ಅವರು ಏನಾದ್ರು ಕಫ ಅಂತ ಹೇಳ್ತೀವಿ ಅಥವಾ ಸ್ಪೂಟಮ್ ಅಂತ ಹೇಳ್ತೀವಿ, ಅದೇನೋ ಇದಾಗುತ್ತೆ ಸ್ಪ್ರೆಡ್. ಈ ಟಿವಿ ತರ ಅಲ್ಲ. ಟಿವಿ ಅಂತ ಅಂದ್ರೆ ಯಾರಿಂದ ಸ್ಪ್ರೆಡ್ ಆಗುತ್ತೆ, ಅದ್ರಲ್ಲೂ ಕೂಡ ಕೆಮ್ಮು, ಈ ಉಸಿರು ಕಟ್ಟೋದೆಲ್ಲ ಇರ್ತಾವೆ ಟಿವಿಯಲ್ಲಿ ಕೂಡ. ಹ್ಮ್ ಬಟ್ ಟಿವಿ ತರ ಅಲ್ಲ ಅದು. ಡೆಫಿನೆಟ್ ಆಗಿ ಹ್ಮ್. ಟಿವಿ ತುಂಬಾನೇ ಸ್ಪ್ರೆಡ್ ಆಗುತ್ತೆ, ಬಟ್ ಅಸ್ತಮಾ ಸ್ಪ್ರೆಡ್ ಆಗಲ್ಲ. ಓಕೆ. ಹೌದು. ಇಂಡಿವಿಜುವಲ್ ಆಗಿ ಬರುವಂತ ಒಂದು ಕಾಯಿಲೆ ಎಸ್ ಅದು. ಎಸ್. ಓಕೆ 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 ಓಕೆ. ಧನ್ಯವಾದಗಳು ಅಭಿತ್. ತುಂಬಾ ಒಳ್ಳೆ ಮಾಹಿತಿ ಕೊಟ್ರಿ. ನಮ್ಮ ವೀಕ್ಷಕರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ, ಸಹಾಯ ಆಗುತ್ತೆ ಅನ್ಕೊಂತೀನಿ. ಇದೇ ತರದ ಮಾಹಿತಿಗಳನ್ನ ನಿಮ್ಮಿಂದ ನಮ್ಗೆ ಪಡ್ಕೊಳ್ಳೋ ಅವಕಾಶ ಮಾಡಿಕೊಡಿ ಅಂತ, ಮುಂದೇನು ಮಾಡಿಕೊಡಿ ಅಂತ ನಾನು ನಮ್ಮ ವೀಕ್ಷಕರ ಪರವಾಗಿ ನಿಮ್ಮಲ್ಲಿ ಕೇಳ್ಕೊಂತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಈ ಅವಕಾಶಕ್ಕಾಗಿ ಐ ವುಡ್ ಲೈಕ್ ಟು ಥ್ಯಾಂಕ್, ನಾನು ತುಂಬಾ ಥ್ಯಾಂಕ್ಸ್ ನಿಮ್ಗೆ.